ಅಭಿನಂದನೆಗಳು ಶ್ರೀ ವಾಲ್ಟರ್ ನಂದಳಿಕೆ ಅವರಿಗೆ. ಅವರನ್ನ ವೇದಿಕೆ ಮೇಲೆ ಮಾಡ್ಕೊಳ್ಳೋಕ್ಕೂ ಮುಂಚೆ ಅವರ ಸಾಧನೆ ಕುರಿತಾದ ಒಂದು ಕಿರುಚಿತ್ರ ಇದೆ, ಅದನ್ನ ಮೊದಲು ನೋಡೋಣ. ವಿಡಿಯೋ ಪ್ಲೀಸ್. ಹವ್ಯಾಸವಾಗಿ ಅಥವಾ ಒಂದು ಟೈಮ್ ಪಾಸಿಗಾಗಿ ಮಾಡಿದಂತಹ ಒಂದು ಅಂತರ್ಜಾಲ ವೆಬ್ಸೈಟ್ daijiworld.com. ವಾಲ್ಟರ್ ನಂದಳಿಕೆ ಕರಾವಳಿ ಜನರಿಗಾಗಿ ಡಿಜಿಟಲ್ ಮಾಧ್ಯಮವನ್ನ ಸೃಷ್ಟಿಸಿದ ಸೃಷ್ಟಿಕರ್ತ. ದುಬೈಗೆ ಹೋಗಿ ಕಂಪ್ಯೂಟರ್ ಕಲಿತು ಸುದ್ದಿ ಜಾಲವನ್ನ ವಿಸ್ತರಿಸಿದ ಪತ್ರಕರ್ತ. 2007ರಲ್ಲಿ ಟಿವಿ ಮೀಡಿಯಾ, ಹೀಗೆ ಸುಮಾರು 22 ವರ್ಷಗಳಿಂದ ಕರಾವಳಿ ಭಾಗದ ಜನರಿಗೆ ತಮ್ಮದೇ ಭಾಷೆಯಲ್ಲಿ ಸುದ್ದಿ ಕೊಡ್ತಾ ಇರೋ ಹೆಗ್ಗಳಿಕೆ ವಾಲ್ಟರ್ ನಂದಳಿಕೆ ಅವರದ್ದು. ದಾನಿಗಳಿಂದ ಫಲಾನುಭವಿಗಳಿಗೆ ನೇರವಾಗಿ ಸಹಾಯ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲು ಈ ಮಾಧ್ಯಮ ನನಗೆ ತುಂಬಾ ಪ್ರೋತ್ಸಾಹ ನೀಡಿದೆ. ಸುದ್ದಿಯ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲೂ ತೊಡಗಿಸಿಕೊಂಡಿರೋ ವಾಲ್ಟರ್ ನಂದಳಿಕೆ ಅವರಿಗೆ ಕರಾವಳಿ ಸಮುದಾಯ ರತ್ನ ಪ್ರಶಸ್ತಿಯ ಗರಿಮೆ. ಕರಾವಳಿ ಭಾಗದ ಜನರಿಗಾಗಿ ಶ್ರಮಿಸುತ್ತಿರುವಂತಹ ವಾಲ್ಟರ್ ನಂದಳಿಕೆ ಅವರಿಗೆ ಕರಾವಳಿ ಸಮುದಾಯ ರತ್ನ ಪ್ರಶಸ್ತಿಯ ಗರಿಮೆ. ನಾವು ಬಹಳ ಹೆಮ್ಮೆಯಿಂದ ಈ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಕಳೆದ ಸುಮಾರು 22 ವರ್ಷಗಳಿಂದ ದೈಜಿ ವರ್ಲ್ಡ್ ಮಾಧ್ಯಮ ಸಂಸ್ಥೆಯನ್ನು ನಡೆಸ್ತಾ ಬಂದಿದ್ದೇನೆ ಸಂಸ್ಥಾಪಕನಾಗಿ. ಈ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಅನೇಕ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ನನ್ನನ್ನು ಬೇರೆ ಬೇರೆ ಕಾರಣಕ್ಕಾಗಿ, ಮಾಧ್ಯಮ ಅಥವಾ ಬೇರೆ ಕಾರಣಕ್ಕಾಗಿ ಸನ್ಮಾನಿಸಿದ್ದಾರೆ. ಆದರೆ ಜೀವನದಲ್ಲಿ ಮೊದಲು ಒಂದು ಮಾಧ್ಯಮ ಸಂಸ್ಥೆ ಇನ್ನೊಬ್ಬ ಮಾಧ್ಯಮ ಸಂಸ್ಥೆಯನ್ನು ಸನ್ಮಾನಿಸಿದ್ದು ಫಸ್ಟ್ ಟೈಮ್. ಸೊ ಬಹುಶಃ ಈ ಒಂದು ನ್ಯೂಸ್ 18 ಕನ್ನಡ ಇವರ ಈ ಒಂದು ಇನಿಷಿಯೇಟಿವ್ ಮುಂದಿನ ದಿನಗಳಲ್ಲಿ ಎಲ್ಲ ಮಾಧ್ಯಮ ರಂಗಗಳಿಗೆ ದಾರಿದೀಪ ಆಗಲಿ, ಕ್ರಾಂತಿಯಾಗಲಿ ಅಂತ ಬಯಸುತ್ತಾ, ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಭಿನಂದನೆಗಳು ಶ್ರೀ ವಾಲ್ಟರ್ ನಂದಳಿಕೆ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಕ್ಕೆ.